ಭಿನ್ನ ವಿಭಿನ್ನ ಟೈಟಲ್ಗಳ ಜೊತೆಗೆ ಈ ಹಿಂದೆ ತುಳು ಯೂಸ್ ಸಾಮಾನ್ಯವಾಗಿ ಬಳಸುವ ಪದಗಳನ್ನು ತಮ್ಮ ಸಿನಿಮಾದ ಟೈಟಲ್ ಆಗಿ ಬಳಸೋದು ಇದೀಗ ಕೋಸ್ಟಲ್ ವುಡ್ ಅಲ್ಲಿ ಫ್ಯಾಷನ್ ಆಗಿ ಬಿಟ್ಟಿದೆ. ಈ ಪೈಕಿ ಅಪ್ಪೆ ಟೀಚರ್ ಕೂಡ ಒಂದು. ಹೀಗಾಗಿ ಈ ಚಿತ್ರದ ಬಗ್ಗೆ ತುಳು ಪ್ರೇಕ್ಷಕರಲ್ಲಿ ನಿರೀಕ್ಷೆಗಳು ಹೆಚ್ಚಾಗಿದೆ. ಅಂದ ಹಾಗೆ ಭಾರಿ ನಿರೀಕ್ಷೆಯುಳ್ಳ ಅಪ್ಪೆ ಟೀಚರ್ ಯಾವಾಗ ತೆರೆ ಕಾಣುತ್ತೆ ಎಂದು ಪ್ರೇಕ್ಷಕರು ತುದಿಗಾಲಲ್ಲಿ ಕಾದು ಕುಳಿತಿರುವ ಈ ಸಂದರ್ಭದಲ್ಲಿ ಚಿತ್ರತಂಡ ತುಳು ಪ್ರೇಕ್ಷಕರಿಗೆ ಸಿಹಿ ಸುದ್ದಿ ನೀಡಿದೆ. ಅದೇ ಅಪ್ಪೆ ಟೀಚರ್ ಯಾವಾಗ ತೆರೆ ಕಾಣುತ್ತೆ ಎಂಬ ಪ್ರಶ್ನೆಗೆ ನಿರ್ದೇಶಕ ಕಿಶೋರ್ ಮೂಡಬಿದ್ರೆ ಉತ್ತರ ನೀಡಿದ್ದಾರೆ. ಸ್ವಯಂಪ್ರಭಾ ಬ್ಯಾನರ್ ಅಡಿಯಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಅಪ್ಪೆ ಟೀಚರ್ ಎಲ್ಲ ಅಂದುಕೊಂಡಂತೆ ನಡೆದರೆ ಮಾರ್ಚ್ ತಿಂಗಳ ಕೊನೆಯ ವಾರದಲ್ಲಿ ತೆರೆ ಕಾಣುತ್ತೆ. ಭಾರಿ ನಿರೀಕ್ಷೆಯುಳ್ಳ ಈ ಚಿತ್ರಕ್ಕೆ ಧರ್ಮಸ್ಥಳದ ಸುನಿಲ್ ನಾಯಕನಾದರೆ ಪುತ್ತೂರಿನ ನಿರೀಕ್ಷಾ ಶೆಟ್ಟಿ ನಾಯಕಿ. ಉಳಿದಂತೆ ದೇವದಾಸ್ ಕಾಪಿಕಾಡ್, ನವೀನ್ ಡಿ ಪಡೀಲ್, ಅರವಿಂದ ಬೋಳಾರ್, ಭೋಜರಾಜವ್ವ ಮಂಜೂರ್, ಹಿತೇಶ್ ಕಾಪಿನಡ್ಕ, ರಘು ಪಾಂಡೇಶ್ವರ್ ಸೇರಿದಂತೆ ಮತ್ತಿತರರು ಚಿತ್ರಕ್ಕೆ ಬಣ್ಣ ಹಚ್ಚಿದ್ದಾರೆ. ಇನ್ನು ವಿಶೇಷ ಪಾತ್ರದಲ್ಲಿ ಚಂಡಿಕೋರಿ ಚಿತ್ರದ ನಾಯಕಿ ಕರಿಷ್ಮಾ ಅಮೀನ್ ಮಿಂಚಲಿದ್ದಾರೆ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.